ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಮತ್ತೊಮ್ಮೆ ಕಲ್ಲಾಪು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ. ನಾನು ಹೋಗುವ ಕಾರಣ ಇಷ್ಟೇ, ಕ್ಲಿಯರ್ ಆಗಿ ಮತ್ತೊಮ್ಮೆ ನಿಮಗೆ ಅಲ್ಲಿಯ ಮಾರ್ಗಸೂಚಿ ಹಾಗೂ ದೈವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಡುವ ಒಳ್ಳೆಯ ಉದ್ದೇಶದಿಂದ ಮತ್ತೊಮ್ಮೆ ಹೋಗ್ತಾ ಇದ್ದೇನೆ. ಈ ವಿಡಿಯೋ ಕೂಡ ಹಾಗೆಯೇ ಮೊದಲಿನ ಥರನೇ ನಾನು ಮಂಗಳೂರು, ಈ ಸಲ ನಾನು ಹಂಪನಕಟ್ಟೆಯಿಂದ ಅಲ್ಲ ಮಾರ್ಗಸೂಚಿ, ನಮ್ಮ KSRTC ಬಸ್ ಸ್ಟ್ಯಾಂಡ್ ವಿಜಯ್ ಇಲ್ಲಿಂದ ನಾನು ಮಾರ್ಗಸೂಚಿಯನ್ನು ತೋರಿಸ್ತೇನೆ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಕುತ್ತಾರಿದು ಮಾಡುವಾಗ ವಿಡಿಯೋ ಸುಮಾರು ಜನ ನಮಗೆ ವಿಜಯಿಂದ ಹೋಗುವ ರೂಟ್ ಹೇಗೆ ಮೇಡಮ್, ಎಲ್ಲಿ ಹೋಗಬೇಕು, ಯಾವ ರೂಟಾಗಿ ಹೋಗಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ವಿಜಯ್ ನಮ್ಮ KSRTC ಬಸ್ ಅಂದರೆ ಬೇರೆ ಜಿಲ್ಲೆಗಳಿಂದ ಬರುವಂಥವರಿಗೆ ಸಹಾಯವಾಗಲಿ ಎಂಬ ಒಳ್ಳೆಯ ಉದ್ದೇಶದಿಂದ ಮತ್ತೊಮ್ಮೆ ನಾನು ವಿಜಯಿಂದ ಹೋಗುವಂತಹ ರೂಟು ಎಲ್ಲಿ ಹೇಗೆ ಹೋಗಬೇಕು ಎಂಬ ಮಾರ್ಗಸೂಚಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೇನೆ. 3:15 ಆಯಿತು. ನಾವು 11 ಗಂಟೆಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ದು, ಒಂದೊಂದೇ ಕೆಲಸದ ಮಧ್ಯೆ ಆಗಲಿಲ್ಲ ನನಗೆ. 3:15 ಆಯ್ತು. ಈಗ ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡಲಿಲ್ಲ, ಬಂದೆ ಮಾಡುವ ಅಂತ ಹೇಳಿ ಹೊರಡ್ತಾ ಇದ್ದೇವೆ. ನಾವು ಹೋಗಿ ಬರ್ತೇವೆ. ಬಂಧುಗಳೇ, ಕಲ್ಲಾಪು ಕುತ್ತಾರಿನ 7 ಕೊಪ್ಪಗಳಿಗೆ ಆದಿ ಎನ್ನಲಾಗುತ್ತದೆ. ಕಲ್ಲಾಪಿನಲ್ಲಿರುವಂತಹ ಆ ಕ್ಷೇತ್ರ ಯಾವುದು ಮತ್ತು ಅದು ಕುತ್ತಾರಿನ 7 ಕೊಪ್ಪಗಳಿಗೆ ಆದಿ ಹೇಗೆ ಎಂಬುದನ್ನು ಕೇಳಿ ತಿಳಿಯೋಣ ಬನ್ನಿ. ಗುಳಿಗ ಕೊರಗಜ್ಜ ಉದ್ಭವ ಶಿಲೆಯ ಪ್ರಧಾನ ಆದಿ ಸ್ಥಳ ಬುರ್ದುಗೋಳಿ ಕಲ್ಲಾಪು, ಪೆರ್ಮನ್ನೂರು, ಮಂಗಳೂರು. ಕೊರಗಜ್ಜನ ಉದ್ಭವ ಶಿಲೆಯ ಪ್ರಧಾನ ಆದಿ ಸ್ಥಳದ ಬಗೆಗೊಂದು ಮಾಹಿತಿ. ಕೊರಗತನಿಯ ದೈವವು 9 ಮಾಗಣೆಯ ಸೀಮೆ ದೇವರಾದ ಸೋಮನಾಥನ ಅಪ್ಪಣೆ ಪಡೆದು ಕಲ್ಲಾಪು ಬುರ್ದುಗೋಳಿಯ ಉದ್ಭವ ಶಿಲೆ ಎಂಬ ಜಾಗಕ್ಕೆ ಬಂದಾಗ ಕುತ್ತಾರು ಭಾಗದಲ್ಲಿ ರಾಜ್ಯಭಾರ ನಡೆಸುತ್ತಿದ್ದ ಪಂಜಂದಾಯ ದೈವ ಹಾಗೂ ಬಂಟ ದೈವಗಳು ಮಾಡದ ಅರಸು ದೈವಗಳ ಜೊತೆ 7 ರಾತ್ರಿ 7 ಹಗಲು ಯುದ್ಧ ನಡೆದು ಸೋಲು ಗೆಲುವು ನಿಶ್ಚಯವಾಗದೆ ಪಂಜಂದಾಯ ಬಂಟ ದೈವಗಳು ತಮ್ಮ ರಾಜ್ಯದ ಗಡಿ ಬಿಟ್ಟು ಕಲ್ಲಾಪು ಬುರ್ದುಗೋಳಿ ಉದ್ಭವ ಶಿಲೆಯಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರುವುದು ಕಂಡುಬರುತ್ತದೆ. ಅವರ ಕಷ್ಟವನ್ನು ಆಲಿಸಿದ ಕೊರಗತನಿಯ ರಾಜ್ಯವನ್ನು ಅರ್ಥಾತ್ ಅವರ ರಾಜ್ಯವನ್ನು ಮರಳಿಸಿಕೊಡುವ ವಾಗ್ದಾನವನ್ನು ದೈವಗಳಿಗೆ ನೀಡುತ್ತಾನೆ. ಆಗ ಪಂಜಂದಾಯ ದೈವವು, ನಮ್ಮಿಂದ ಸಾಧ್ಯವಾಗದ ಕೆಲಸವನ್ನು ನೀನು ಮಾಡುತ್ತೀ ಎನ್ನುವ ನಂಬಿಕೆ ಏನು ಎಂದು ಪ್ರಶ್ನಿಸಿದಾಗ ಕೊರಗತನಿಯನು ತನ್ನ ವಿರಾಟ ರೂಪವನ್ನು ತೋರಿಸಿ ಯುಕ್ತಿಯಿಂದ ಮಾಡದ ಅರಸು ದೈವಗಳ ಜೊತೆ ಯುದ್ಧ ಮಾಡುತ್ತಾನೆ. ಕೊರಗಜ್ಜನನ್ನು ಸೋಲಿಸುವುದು ಕಷ್ಟ ಎಂದರಿತು ಅರಸು ದೈವಗಳು ಜಾಗವನ್ನು ಬಿಟ್ಟು ಅಲ್ಲಿಂದ ತೆರಳುತ್ತಾರೆ. ರಾಜ್ಯವನ್ನು ಮರಳಿಸಿದ ಕೊರಗತನಿಯನಿಗೆ ಕುತ್ತಾರು ಸುತ್ತಮುತ್ತಲಿನ 7 ಜಾಗಗಳನ್ನು ಅಂದರೆ 7 ಕೊಪ್ಪಗಳನ್ನು ಉಡುಗೊರೆಯಾಗಿ ಪಂಜಂದಾಯ ದೈವ ನೀಡುತ್ತಾರೆ. ಕೊರಗತನಿಯನ ಕಾರಣಿಕ ದರ್ಶನವಾದ ಮೂಲ ಆದಿಸ್ಥಳವಾದ ಬುರ್ದುಗೋಳಿಯ ಉದ್ಭವ ಶಿಲೆಯಲ್ಲಿ ನೆಲೆಯಾಗುತ್ತಾರೆ. ಅದೇ ಈ ಪುಣ್ಯಭೂಮಿ. ತುಳುವಿನಲ್ಲಿ ಈ ಕಲ್ಲಿಗೆ ಉತ್ತಿಬತ್ತಿ ಸರ್ಪತಳ ಮಾಣಿಕ್ಯ ಕಲ್ಲು ಎಂದು ಹೆಸರಿಸಲಾಗಿದೆ. ಈ ಉಡುಗೊರೆ ಸಿಕ್ಕ 7 ಸ್ಥಳವಾಗಲಿ ಅಥವಾ ಬುರ್ದುಗೋಳಿಯಲ್ಲಾಗಲಿ ಮೂರ್ತಿ ಪೂಜೆಯಾಗಲಿ ಅಥವಾ ಯಾವ ಆಕಾರದ ಪೂಜೆಯೂ ನಡೆಯುವುದಿಲ್ಲ. ಬರೀ ಪ್ರಕೃತಿ ರೂಪದಲ್ಲಿ ಕೊರಗತನಿಯನನ್ನು ಆರಾಧಿಸಲಾಗುತ್ತದೆ. ಹಿಂದೆ ಕೊರಗತನಿಯ ದೈವ ನೆಲೆಯಾದ ಕಲ್ಲು ಈಗಲೂ ಹಾಗೆಯೇ ಇದೆ. ಸಾವಿರಾರು ವರ್ಷ ಇತಿಹಾಸ ಇರುವ ಕಲ್ಲಾಪು ಬುರ್ದುಗೋಳಿ ಉದ್ಭವ ಶಿಲೆಯು ಸರಿಸುಮಾರು 850 ವರ್ಷಗಳಿಂದ ಗುಳಿಗ ಕೊರಗತನಿಯ ಪ್ರಧಾನ ಆದಿಸ್ಥಳವೆಂದು ಪ್ರಸಿದ್ಧಿಯನ್ನು ಹೊಂದಿರುತ್ತದೆ. ಪೂರ್ವಕಾಲದಲ್ಲಿ ಈ ಉದ್ಭವ ಶಿಲೆಯು ವೃತ್ತಾಕಾರದಲ್ಲಿ ತಿರುಗುತ್ತಿತ್ತು ಎನ್ನುವ ಪ್ರತೀತಿ ಕೂಡ ಇದೆ. ಈ ಸಾನ್ನಿಧ್ಯದಲ್ಲಿ ಕ್ಷೇತ್ರಪಾಲನಾಗಿ ಗುಳಿಗನಿದ್ದಾನೆ. ಕೋಲ ನಡೆಯುವಾಗ ಮೊದಲ ಕೋಲ ಗುಳಿಗನಿಗೆ, ನಂತರ ಕೊರಗಜ್ಜ ಮತ್ತು ಕೊರಪಲುಗೆ ನಡೆಯುತ್ತದೆ. ಇಲ್ಲಿನ ಸಾನ್ನಿಧ್ಯಕ್ಕೆ ನಂಬಿ ಬಂದ ಭಕ್ತರು ಉದ್ಭವ ಶಿಲೆಯ ಮುಂದೆ ಪ್ರಾರ್ಥಿಸಿದರೆ ಸಕಲ ಇಷ್ಟಾರ್ಥವನ್ನು ಕರುಣಿಸುತ್ತ ಕೊರಗತನಿಯ ಮಾಯಾರೂಪದ ಶಕ್ತಿಯನ್ನು ಜನರಿಗೆ ತೋರಿಸುತ್ತಾ ಬೆಳಗುತ್ತಿರುವ ಕ್ಷೇತ್ರ ಬುರ್ದುಗೋಳಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಎಲ್ಲ ಧರ್ಮದವರು ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸುವುದು ಇಲ್ಲಿನ ವಿಶೇಷತೆ. ಕಲ್ಲಾಪು ಬುರ್ದುಗೋಳಿ ಉದ್ಭವ ಶಿಲೆಯ ಸಾನ್ನಿಧ್ಯದಲ್ಲಿ ವರ್ಷಾವಧಿ ಕೋಲ ವರ್ಷದ ಜನವರಿ ತಿಂಗಳ ಮೊದಲ ವಾರದ ಶನಿವಾರದಂದು ನಡೆಯುತ್ತದೆ.
ಹಾಗೂ ಹರಕೆಯ ಕೋಲ, ಹರಕೆಯ ಗೆಲು ಸೇವೆ ಕೂಡ ಇಲ್ಲಿ ನಡೆಯುತ್ತಾ ಇರ್ತದೆ. ಇಲ್ಲಿ ಯಾವುದೇ ಗಂಧ ಪ್ರಸಾದ ನೀಡಲಾಗುವುದಿಲ್ಲ, ಅಂದರೆ ಕರಿಗಂಧ ಇಲ್ಲಿ ನೀಡಲಾಗುವುದಿಲ್ಲ. ಭಕ್ತಾದಿಗಳು ಕೊರಗಜ್ಜನಿಗೆ ಶೇಂದಿ, ಎಲೆ ಅಡಿಕೆ ಅಂದರೆ ಬೀಡ, ಚಕ್ಕುಲಿಯನ್ನು ಇಟ್ಟು ಪ್ರಾರ್ಥನೆ ಸಲ್ಲಿಸಿ ಅದನ್ನೇ ಪ್ರಸಾದ ರೂಪವಾಗಿ ತಮ್ಮ ಮನೆಗೆ ಕೊಂಡು ಹೋಗುವುದು ಇಲ್ಲಿಯ ವಾಡಿಕೆ. ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಕೋಲ ಬೆಳಕಿನಲ್ಲಿಯೇ ನಡೆಯುವಂಥದ್ದು. ನಮಗೆ ಕುತ್ತಾರಿನಲ್ಲಿ ಕತ್ತಲಲ್ಲಿ ನಡೆಯುವಂಥದ್ದು, ಇಲ್ಲಿ ಬೆಳಕಿನಲ್ಲಿಯೇ ನಡೆಯುವಂಥದ್ದು ಇಲ್ಲಿನ ವಿಶೇಷತೆ. ನಮಸ್ಕಾರ ಸ್ನೇಹಿತರೆ, ನಾವೀಗ ರಾಷ್ಟ್ರೀಯ ಹೆದ್ದಾರಿ 66 ಇಲ್ಲಿದ್ದೇವೆ. ಇಲ್ಲಿ ನಮಗೆ ಅಜ್ಜನ ಕ್ಷೇತ್ರ ಕಲ್ಲಾಪು ಕ್ಷೇತ್ರಕ್ಕೆ ಹೋಗುವಂತಹ ಮಾರ್ಗಸೂಚಿ ನೋಡಿ. ಇದು ಹೈವೇ, ಮೇನ್ ಹೈವೇ. ಹೈವೇಯಿಂದ ನಾವು ಲೆಫ್ಟಿಗೆ ಮಂಗಳೂರಿಂದ ಬರುವಾಗ ನೇತ್ರಾವತಿ ಸೇತುವೆ ಕಳೆದ ನಂತರ ನಮಗೆ ಲೆಫ್ಟಿಗೆ ಒಂದು ರೋಡ್ ಸಿಗ್ತದೆ. ಅಲ್ಲಿ ಬೋರ್ಡ್ ಕಾಣ್ತದೆ ನಮಗೆ. ಈ ಹೈವೇಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ನಮಗೆ ಕಲ್ಲಾಪು ಕೊರಗಜ್ಜನ ಕ್ಷೇತ್ರ ಸಿಗುತ್ತೆ. ಹೈವೇಯಿಂದ ನೆನಪಿಟ್ಕೊಳ್ಳಿ, ಹೈವೇಯಿಂದ 1.5 ಕಿಲೋಮೀಟರ್ ಇದೆ ನಮಗೆ ಅಜ್ಜನ ಕ್ಷೇತ್ರಕ್ಕೆ ಹೋಗಲಿಕ್ಕೆ. ನಮ್ಮದು ಪ್ರೈವೇಟ್ ವೆಹಿಕಲ್ ಆದರೆ ಡೈರೆಕ್ಟ್ ಹೋಗ್ಬೋದು. ನನಗೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇದೆಯಾ ಅಂತ ಗೊತ್ತಿಲ್ಲ, ನಾನಿವತ್ತು ತಿಳ್ಕೊಳ್ತೇನೆ ಅವರ ಹತ್ರ. ಏನು ಕನ್ಫ್ಯೂಷನ್ ಇಲ್ಲ, ಹೈವೇಯಿಂದ ನಿಮಗೆ ಕನ್ಫ್ಯೂಷನ್ ಇಲ್ಲ. ಡೈರೆಕ್ಟ್ ಬೋರ್ಡ್ ಕಾಣ್ತದೆ, ನೀವು ಬರುವಾಗ ಲೆಫ್ಟ್ ಸೈಡ್ ನೋಡಿದರೆ ಬೋರ್ಡ್ ಕಾಣ್ತದೆ. ಅಲ್ಲಿಂದ ಡೈರೆಕ್ಟ್ ಅಜ್ಜನ ಕ್ಷೇತ್ರಕ್ಕೆ ಹೋಗ್ಬೋದು. ಅದರ ಕರೆಕ್ಟ್ ನಾನಿವತ್ತು ಮಾರ್ಗಸೂಚಿಯನ್ನು ತೋರಿಸ್ತೇನೆ ನಿಮಗೆ. ನಾವು ಈಗ ಹೋಗ್ತಾ ಇದ್ದೇವೆ ಅಜ್ಜನ ಕ್ಷೇತ್ರಕ್ಕೆ. ಅಜ್ಜ ಸ್ವಾಮಿ ಕೊರಗಜ್ಜ ಸತ್ಯೋದ ತುಡರಾಯರೇ ತುಳುನಾಡ ಪುಳ್ಪಾತರೇ. ಅಜ್ಜ ಸ್ವಾಮಿ ಕೊರಗಜ್ಜ ಸತ್ಯೋದ ತುಡರಾಯರೇ ತುಳುನಾಡ ಪುಳ್ಪಾತರೇ. ಧರ್ಮೋದ ಮಣ್ಣಿಡು ಮೈಮೇಡು ಮೇರೆ ಪಿನ ಬಂಧುಗಳೇ, ಇಲ್ಲಿ ನಮಗೆ ಬಸ್ಸಲ್ಲಿ ಒಂದು ವೇಳೆ ನಾವು ಮಂಗಳೂರಿಂದ ಬರುವುದಾದರೆ ಕಲ್ಲಾಪು ಅಲ್ಲಿ ಇಳಿದ್ರೆ ನಮಗೆ 40 ರೂಪಾಯಿ ಕೊಟ್ಟರೆ ಆಟೋದವರು ಕರ್ಕೊಂಡು ಬಂದು ಬಿಡ್ತಾರೆ ಈ ಕ್ಷೇತ್ರಕ್ಕೆ. ನನಗೆ ಅಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕನ್ಫ್ಯೂಷನ್ ಇತ್ತು ನನಗೆ ಅಲ್ಲಿ ಬಸ್ಸು ಉಂಟಾ ಇಲ್ವಾ ಹೇಳಿ. ಅಲ್ಲಿಂದ ನಾನು ಕೇಳಿ ತಿಳ್ಕೊಂಡ ಪ್ರಕಾರ ಅಲ್ಲಿಗೆ ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ. ನಾವು ಹೋಗುದಿದ್ರೆ ನಮ್ಮ ಪ್ರೈವೇಟ್ ಗಾಡಿಯಲ್ಲೇ ಹೋಗಬೇಕು, ಇಲ್ಲದಿದ್ದರೆ ನಾವು ಕಲ್ಲಾಪು ಜಂಕ್ಷನಲ್ಲಿ ಇಳಿದ್ರೆ ರಿಕ್ಷಾದವರ ಹತ್ರ ಕಲ್ಲಾಪು ಕೊರಗಜ್ಜನ ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ ಅವರು ಕರ್ಕೊಂಡು ಹೋಗ್ತಾರಂತೆ. ನಮಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರಂತೆ ರಿಕ್ಷಾದವರು. ಭಕ್ತರಿಗಿಂಬುನು ಕೊರುದು ಕಾತೊಂದು ಬರ್ಪಿನ ಸ್ವಾಮಿ ತನಿಯಜ್ಜ ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯೋದ ತುಡರಾಯರೇ ತುಳುನಾಡ ಪುಳ್ಪಾತರೇ. ಈ ಕ್ಷೇತ್ರ ಅಂದರೆ ಈ ಕ್ಷೇತ್ರದಲ್ಲಿ ಒಂದು ಹಲಸಿನ ಮರ ಉಂಟು ಬಂಧುಗಳೇ. ಅದರ ವಿಶೇಷತೆ ಏನಂದರೆ ಅದರಲ್ಲಿ 2 ಬಗೆಯ ಹಲಸಿನ ಹಣ್ಣು, ಅಂದರೆ ನಾವು ತುಳುವಲ್ಲಿ ತುಳುವೆ ಮತ್ತು ಬರ್ಕೆ ಹೇಳ್ತೇವೆ. ಅಂದರೆ ಒಂದು ಗಟ್ಟಿ ಮತ್ತು ಒಂದು ಮೆದು ಇರುವಂಥ ಅದು 2 ಕೂಡ ಹಲಸಿನ ಹಣ್ಣು ಆ ಮರದಲ್ಲಿ ಆಗುವಂಥದ್ದು ಅಲ್ಲಿನ ವಿಶೇಷತೆ. ಅಜ್ಜನ ಕಟ್ಟೆ ಹತ್ರವೇ ಇದೆ ಅದು. ಅಜ್ಜ ನೆಲೆ ನಿಂತಹ ಕಲ್ಲಿನ ಜಾಗದಲ್ಲಿ ಆ ಹಲಸಿನ ಮರ ಇರುವಂಥದ್ದು. ನೋಡಿ, ಇಲ್ಲೊಂದು ಸಣ್ಣ ಬ್ರಿಡ್ಜ್ ಥರ ಕಾಣ್ತಾ ಉಂಟು. ಇದರ ಮೇಲೆ ಹೋಗಬೇಕು ನಾವು. ಇಲ್ಲಿ ಕೂಡ ಬೋರ್ಡ್ ಕಾಣ್ತದೆ ನಮಗೆ, ಅಲ್ಲಿಗೆ ಹೋಗುವಂತಹ ರೂಟ್ ಇದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಇದು ಬ್ರಿಡ್ಜಿನ ಮೇಲೆ ಹೋಗಬೇಕು, ಸ್ಟ್ರೈಟ್ ಹೋಗಬೇಕು. ನೇರ ರೋಡ್, ಏನು ಕನ್ಫ್ಯೂಷನ್ ಇಲ್ಲ ನಮಗೆ. ಅಲ್ಲಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನಮ್ಮ ಇದಕ್ಕೋಸ್ಕರ. ನೋಡಿ, ಇಲ್ಲಿ ಡೈರೆಕ್ಟ್ ಇಲ್ಲಿ ಇದು ಬ್ರಿಡ್ಜಿನ ಮೇಲೆ ಒಂದು ಬೋರ್ಡ್ ಉಂಟು ನೋಡಿ ಇಲ್ಲಿ. ಇಲ್ಲಿಂದ ಸಿಗುವಂತಹ ಬ್ರಿಡ್ಜ್ ಮೇಲೆ ಹೋದರೆ ನಮಗೆ 800 ಮೀಟರ್ಸ್ ಹೋಗಲಿಕ್ಕೆ ಸಿಗ್ತದೆ ನಮಗೆ. ಅದೇ ಡೈರೆಕ್ಟ್ ರೋಡಲ್ಲಿ ಹೋದರೆ ಆಯಿತು, ಅಜ್ಜನ ಕ್ಷೇತ್ರಕ್ಕೆ ರೀಚ್ ಆಗ್ಬೋದು ನಾವು. ನೋಡಿ, ಇಲ್ಲಿ ಅಲ್ಲಲ್ಲಿ ನಮಗೆ ಬೋರ್ಡ್ ಕಾಣ್ತದೆ, ಏನು ಕನ್ಫ್ಯೂಷನ್ ಇಲ್ಲ. ಇಲ್ಲಿ ಈ ಕ್ಷೇತ್ರಕ್ಕೆ ಬರುವವರಿಗೆ ಏನು ಕನ್ಫ್ಯೂಷನ್ ಇಲ್ಲ. ಡೈರೆಕ್ಟ್ ನಮಗೆ ಅಲ್ಲಲ್ಲಿ ನಮ್ಮ ಸಹಾಯಕ್ಕೋಸ್ಕರ ಬೋರ್ಡ್ ಹಾಕಿದ್ದಾರೆ. ಅಜ್ಜ
ധർമ്മോദ മണ്ണിട് മൈമേട് മേരെ പിന സ്വാമി എന്നജ ധർമ്മോദ മണ്ണിട് മൈമേട് മേരെ പിന സ്വാമി എന്നജ ಭಕ್ತಿದಲ್ಲಿ ಪುಗು ಓಲೇಲೆತ್ತುಂಡಲ ಪಾರೊಂದು ಬರುವಜ್ಜ ಸತ್ಯೋದ ಮೂರುತಿಯೇ ಭಕ್ತಿಗೆ ಒಲಿಯುವರೇ ಧರ್ಮದ ಜ್ಯೋತಿಯೇ ಮುಕ್ತಿನ ತೋಜವರೇ ನಂಬಿನ ಭಕ್ತರೆಗಿಂಬುನು ಕೊರುದು ಕಾತೊಂದು ಬರ್ಪಿನ ಸ್ವಾಮಿ ಎನ್ನಜ್ಜ ಅಜ್ಜ ಎನ್ನಜ್ಜ ಸ್ವಾಮಿ. ನೇರ ಬಂದಾಗ ನಮಗೆ ಮತ್ತೊಂದು ಇಲ್ಲಿ ಬೋರ್ಡ್ ಸಿಗ್ತದೆ, ಅಲ್ಲಿ ನಮಗೆ ಲೆಫ್ಟ್ ಹೋಗಬೇಕು. ಅಲ್ಲಿ ಒಂದು ಎದುರು ಗ್ರೌಂಡ್ ಕಾಣ್ತದೆ ನೋಡಿ, ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಅಲ್ಲಿ. ಅದೇ ರೂಟಲ್ಲಿ ನಾವು ಲೆಫ್ಟಿಗೆ ಹೋಗಬೇಕು. ಲೆಫ್ಟಿಗೆ ಹೋದರೆ ನಮಗೆ ಅಲ್ಲಿ ಅಂಗನವಾಡಿ ಕೇಂದ್ರ ಒಂದು ಸಿಗ್ತದೆ ನೋಡಿ, ಅಲ್ಲಿ ಕಾಣುವಂಥದ್ದು ಅಂಗನವಾಡಿ ಶಾಲೆ ಅದು. ಅಲ್ಲೂ ಕೂಡ ನಮಗೆ ಬೋರ್ಡ್ ಉಂಟು. ನಾವು ರೋಡಲ್ಲಿ ಡೈರೆಕ್ಟ್ ಬರುವಾಗ ನಮಗೆ ರೋಡ್ ಕಾಣ್ತದೆ. ಗುಳಿಗ ಕೊರಗಜ್ಜ ಉದ್ಭವಶಿಲೆ ಆದಿಸ್ಥಳ ಬುರ್ದುಗೋಳಿ ಕಲ್ಲಾಪು ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಕಲ್ಲಾಪಿಗೆ ರೀಚ್ ಆದೆವು ಕ್ಷೇತ್ರಕ್ಕೆ. ನೋಡಿ ಹಿಂದೆ ನಮಗೆ ಕಾಣುವಂಥದ್ದೇ ಕಲ್ಲಾಪು ಕ್ಷೇತ್ರ. ಡೈರೆಕ್ಟ್ ನೋಡಿ ರೋಡೇ ಉಂಟು ಎದುರು, ಏನು ಕನ್ಫ್ಯೂಷನ್ ಇಲ್ಲ ಇಲ್ಲಿಗೆ ಬರಲಿಕ್ಕೆ. ಡೈರೆಕ್ಟ್ ನಾನು ಇವತ್ತು ವಿಡಿಯೋ ಮಾಡಿದ್ದು ಬಿಜೈ KSRTC ಬಸ್ ನಿಲ್ದಾಣದಿಂದ ಹೇಗೆ ಬರುವಂತಹ ಇಲ್ಲಿಗೆ ಬರುವಂತಹ ಮಾರ್ಗಸೂಚಿಯ ವಿವರಣೆಗೋಸ್ಕರನೇ ನಾನಿವತ್ತು ವಿಡಿಯೋ ಮಾಡಿರುವಂಥದ್ದು. ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದು ನಮಗೆ ಸ್ಟೇಟ್ ಬ್ಯಾಂಕಿನಿಂದ ಅಂದರೆ ಹಂಪನಕಟ್ಟೆಯಿಂದ ಈ ಕ್ಷೇತ್ರಕ್ಕೆ ಬರೋದಾದರೆ ಯಾವ ರೂಟಿನಿಂದ ಬರಬಹುದು ಅಂತ. ನಾನು ಇವತ್ತು ಈ ವಿಡಿಯೋದಲ್ಲಿ ನಮಗೆ ಬೇರೆ ಜಿಲ್ಲೆಯವರಿಗೋಸ್ಕರ ಮಾಡಿರುವಂಥ ವಿಡಿಯೋ ಇದು. ಯಾಕೆಂದರೆ ಕೆಲವು ರಾಯಚೂರು ಅಲ್ಲಿಂದೆಲ್ಲ ಬರ್ತಾರೆ. ಅವ್ರು ಬರುವುದಾದರೆ KSRTC ಬಂದರೆ ಅಲ್ಲಿಂದ ಇಳಿದು ಹೇಗೆ ಬರಬೇಕು ಇಲ್ಲಿಗೆ ಅನ್ನೋ ರೂಟಿನ ಬಗ್ಗೆ ಇವತ್ತು ತೋರಿಸಿಕೊಟ್ಟದ್ದು ನಾನು ನಿಮಗೆ. ನೋಡಿ ಅದರ ಎದುರೇ ಅಂಗಡಿ ಕೂಡ ಇದೆ. ನಮಗೆ ಬೀಡ ಚಕ್ಕುಲಿ ಏನಾದರೂ ತಗೊಳ್ಳೋದಿದ್ರೆ ಈ ಅಂಗಡಿಯಲ್ಲಿ ತಗೊಳ್ಬೋದು ನಾವು. ಬಂಧುಗಳೇ, ಒಂದು ಜಾಗ ಪುಣ್ಯದ ಜಾಗ ಹೇಗಾಗುತ್ತದೆ ಎಂದರೆ, ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ನಿರಂತರವಾಗಿ ಆ ಜಾಗದಲ್ಲಿ ಹೋಮ ಹವನಗಳನ್ನು ನಡೆಸಿದರೆ, ಆ ಜಾಗದಲ್ಲಿ ನದಿ ಅಥವಾ ಕೆರೆಗಳಿದ್ದರೆ, ಸ್ವರ್ಗಲೋಕದಿಂದ ಯಕ್ಷ ಕಿನ್ನರರು ಬಂದು ಜಲಕ್ರೀಡೆ ನಡೆಸಿದರೆ ಆ ಭೂಮಿ ದೇವಭೂಮಿಯಾಗಿ ಪರಿವರ್ತನೆ ಆಗುವುದು ಎಂಬುದು ನಂಬಿಕೆ. ಆ ದೇವಭೂಮಿಯ ಲಕ್ಷಣಗಳೇನೆಂದರೆ, ಆ ಪ್ರದೇಶದಲ್ಲಿರುವಂತಹ ಮೃಗ ಪಕ್ಷಿಗಳು ತಮ್ಮ ಹುಟ್ಟು ಸ್ವಭಾವಗಳನ್ನು ಬಿಟ್ಟು ಪರಸ್ಪರ ಅನ್ಯೋನ್ಯತೆಯಿಂದ ಬಾಳುತ್ತವೆ. ಇದಕ್ಕೆ ಹತ್ತಿರದ ಉದಾಹರಣೆ ಹೇಳುವುದಾದರೆ, ಆದಿಶಂಕರಾಚಾರ್ಯರು ಶೃಂಗೇರಿಯ ಪುಣ್ಯಭೂಮಿಗೆ ಬಂದಾಗ ಅವರು ಕಂಡಂತಹ ಆ ದೃಶ್ಯ ಅದೇನೆಂದರೆ, ಪ್ರಸವ ವೇದನೆಯಿಂದ ನರಳುತ್ತಿದ್ದ ಕಪ್ಪೆಗೆ ಸರ್ಪವೊಂದು ಹೆಡೆಬಿಚ್ಚಿ ನೆರಳಾಗಿ ನಿಂತು ಆಶಯ ಕೊಡುವಂತಹ ದೃಶ್ಯ. ಅದೇ ರೀತಿ ಅಜ್ಜನ ಆದಿಸ್ಥಳವಾದ ಬುರ್ದುಗೋಳಿಯ ಆ ಜಾಗದಲ್ಲಿ ಹುತ್ತವೊಂದು ಇರುವುದು ಕಂಡುಬರುತ್ತದೆ. ಹಿಂದೆ ಇದೇ ಹುತ್ತದಲ್ಲಿರುವಂತಹ ಸರ್ಪ ಮತ್ತು ನವಿಲೊಂದು ಅನ್ಯೋನ್ಯತೆಯಿಂದ ಇರುವುದನ್ನು ಹಿರಿಯರಿಂದ ತಿಳಿದುಕೊಂಡಿರುವ ವಿಚಾರ ಇಲ್ಲಿ ವಿಶೇಷ. ಇದನ್ನು ಕಂಡ ಹಿರಿಯರು ಹಲವು ಜನ ಕಂಡಿರುವಂತವರಿದ್ದಾರೆ ಹಿರಿಯರು. ಈ ಜಾಗ ದೇವಭೂಮಿ ಎಂಬುದಕ್ಕೆ ಇದೊಂದು ಉತ್ತಮವಾದಂತಹ ಸಾಕ್ಷಿ ಹೇಳಬಹುದು. ಇಂದಿಗೂ ಈ ಹುತ್ತವನ್ನು ನಾವು ಈ ಕ್ಷೇತ್ರದಲ್ಲಿ ಅಂದ್ರೆ ಕಲ್ಲಾಪು ಶ್ರೀ ಕೊರಗಜ್ಜನ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ. ಹಿಂದಿನ ಕಾಲದಲ್ಲಿ ಈ ಪ್ರದೇಶವು ಜೈನ ಮನೆತನಕ್ಕೆ ಸೇರಿದ ವೀರವನಿತೆ ರಾಣಿ ಅಬ್ಬಕ್ಕಾದೇವಿಯ ಆಳ್ವಿಕೆಗೆ ಒಳಪಟ್ಟಿರುವುದು ವಿಶೇಷ. ಆಯ್ತು, ಅಜ್ಜನ ದರ್ಶನ ಆಯ್ತು ಕಲ್ಲಾಪಿದು. ಈಗ ನಾವು ಹೊರಡ್ತಾ ಇದ್ದೇವೆ. ನೋಡಿ, ಇದು ಸ್ಟ್ರೈಟ್ ಹೋದ್ರೆ ಕಲ್ಲಾಪುಗೆ ಬಂದು ಈ ಕಡೆ ಹೋದ್ರೆ ಅಂದ್ರೆ ಕಲ್ಲಾಪುವಿನಿಂದ ನಾನು ನಿಂತ ಜಾಗದಲ್ಲಿ ಬಲಬದಿಗೆ ಹೋದ್ರೆ ನಾವು ಡೈರೆಕ್ಟ್ ಕುತ್ತಾರು ಅಜ್ಜನ ಕ್ಷೇತ್ರಕ್ಕೆ ಹೋಗ್ಬೋದು. ಆ ರೂಟನ್ನು ಕೂಡ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೇನೆ ನಿಮಗೆ. ಕಲ್ಲಾಪು ಕ್ಷೇತ್ರಕ್ಕೆ ಬಂದವರು ಕಲ್ಲಾಪು ಕ್ಷೇತ್ರದಿಂದ ಅದೇ ಮಾರ್ಗವಾಗಿ ಸ್ಟ್ರೈಟ್ ಹೋದರೆ ಕುತ್ತಾರು ಅಜ್ಜನ ಕಟ್ಟೆಗೆ ಹೋಗ್ಬೋದು ನಾವು. ಹೀಗೆ ನಾವು ಬೀಡ ಚಕ್ಕುಲಿ ಕೊಡೋದಿದ್ರೆ ಇಲ್ಲಿ ಎದುರು ಅಂಗಡಿ ಉಂಟು, ಅಲ್ಲಿ ತಗೊಂಡು ಕೊಡ್ಬೋದು ನಾವು ಬೀಡ ಚಕ್ಕುಲಿ ಎಲ್ಲ ಹರಕೆ ಕೊಡೋದಿದ್ರೆ.